ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಸಾದ್ ಕುಮಾರ್ ಅವರನ್ನ ಸವಿತಾ ಸಮಾಜದ ವತಿಯಿಂದ ಮೂಡುಬಿದಿರೆ ಸಮಾಜ ಮಂದಿರದಲ್ಲಿ ಸನ್ಮಾನಿಸಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಎಂ ಅವರು ಪ್ರಸಾದ್ ಕುಮಾರ್ ಅವರನ್ನ ಸನ್ಮಾನಿಸಿ ಮಾತನಾಡಿ, ಸವಿತಾ ಸಮಾಜವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಅವಿನಾಭಾವ ಸಂಬಂಧ ಹೊಂದಿದೆ ಎಂದರು. ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಆನಂದ್ ಭಂಡಾರಿ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಕೆ ಅಭಯ್ ಚಂದ್ರ ಜೈನ್, ಸವಿತಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸಾಲ್ಯಾನ್, ಸವಿತಾ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಸಂತ ಬೆಳ್ಳೂರು ಭಾಗವಹಿಸಿದರು. ಅವರಿಗೂ ಪಾರ್ಟಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟರು. ಅದನ್ನು ಬಹಳ ಸಮರ್ಥವಾಗಿ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದರು. ನಮ್ಮಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ರೆ, ಅನೇಕ ಸಂಘಟನೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಯಾವ ರೀತಿ ಪಾರ್ಟಿಗೆ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾನೆ, ಆ ನಿಟ್ಟಿನಲ್ಲಿ ಜವಾಬ್ದಾರಿಗಳು ಆ ವ್ಯಕ್ತಿಗೆ ಸಿಗ್ತಾ ಹೋಗ್ತವೆ. ಬಹುಶಃ ಪ್ರಸಾದ್ ಕುಮಾರ್ ಕಳೆದ 3 ಅವಧಿಯಲ್ಲಿ ಪಕ್ಷಕ್ಕೆ ನಿಷ್ಠರಾಗಿ ಪಕ್ಷದ ವಿಚಾರಗಳಿಗೆ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಸಾರ್ವಜನಿಕರ ಜೊತೆ ಬಹಳ ಅನ್ಯತೆಯಿಂದ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ ಪರಿಣಾಮ ಸ್ವಾಭಾವಿಕವಾಗಿ 3 ಪ್ರಾಮಾಣಿಕತೆ ಅವರನ್ನು ಗೆಲ್ಲಿಸಿಕೊಟ್ಟಿದೆ. ಬೇರೆ ಬೇರೆ ಕಾರಣಗಳಿಂದ ಆ ರೀತಿಯ ವಿರೋಧ ಒಂದು ಹಂತದಲ್ಲಿ ಪ್ರಸಾದ್ ಅವರಿಗೆ ಬಂದಿತ್ತು. ಆದರೂ ಇವತ್ತು ಕಾರ್ಯಕರ್ತರ ಪ್ರಪಾತಕ್ಕೆ ತಳ್ಳುವಂಥ ಕ್ಷೇತ್ರ ಕೂಡ ರಾಜಕಾರಣ. ಆದರೆ ನಾವು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸಮಾಜಕ್ಕೆ ಪೂರಕವಾಗಿ ಸಮಾಜದ ಜೊತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ರಾಜಕಾರಣದಲ್ಲಿರುವಂತಹ ವ್ಯಕ್ತಿ ಒಳ್ಳೆಯ ಜನನಾಯಕನಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇದೆ. ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜ ನಿಗಮದ ಅಧ್ಯಕ್ಷರನ್ನಾಗಿ ಆನಂದ ಭಂಡಾರಿ ಅವರನ್ನ ನೇಮಿಸಬೇಕೆಂಬ ಮನವಿ ಪತ್ರವನ್ನ ಸುದರ್ಶನ್ ಅವರಿಗೆ ನೀಡಲಾಯಿತು. ವ್ಯಕ್ತಿ ಮತ್ತು ಪ್ರಕೃತಿ, ಸಮಾಜ ಈ 3 ಜೊತೆಯಾಗಿ ಹೋದಾಗ ಮಾತ್ರ ಅದು ಜೀವನ